ನಿಮಗೆ ಗೊತ್ತಿದೆ ಯಾರ್ಯಾರಿದ್ರು ಅಂತ. ದರ್ಶನ್, ರಾಕೇಶ್ ಪಾಪನ್, ಹರೀಶ್, ಹರ್ಷ ಮಲಂಟ ಅಂತ. ಇಂದ್ರಜಿತ್ ಆರೋಪದ ಬೆನ್ನಲ್ಲೇ ನಟ ದರ್ಶನ್ ಅವರು ಮಾಧ್ಯಮವನ್ನುದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದರು. ಮಾತಿನ ಮಧ್ಯೆ ನಿರ್ದೇಶಕ ಪ್ರೇಮ್ ಅವರ ಬಗ್ಗೆಯೂ ಪ್ರಸ್ತಾಪಿಸಿದ್ರು. ಮಾತಿನ ಬರದಲ್ಲಿ ಪ್ರೇಮ್ ಏನು ದೊಡ್ಡ ಪುಡಂಗ ಅಂತಾನು ಹೇಳಿದ್ರು. ಆಮೇಲೆ ನಾಳೆ ಬಂತು ಏನಂದ್ರೆ, ದರ್ಶನ್ ಅವ್ರ ಪ್ರೇಮ್ಗೋಸ್ಕರ ಆಕ್ಚುಲಿ 100 ದಿನ ನಾನು ಕರೆದೆ ನಿರ್ಮಾಪಕ್ರೆ, ನಾನು ಮಾತಾಡೋದು, ನೀವಿದ್ರು ಕೊಟ್ಟದು ಪ್ರೇಮಿದ್ರು, ಇದು ಯಾರು ಹೊರಗಡೆ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಅಂತ. ನಾನೊಂದು ಯಾವುದೇ ಕಾರಣಕ್ಕೆ ನಾನು ಇದ್ರಲ್ಲಿಲ್ಲ. ಯಾಕಂದ್ರೆ ಪ್ರೇಮ್ಗೋಸ್ಕರ ಪ್ರೇಮ್ ಏನು ಕೊಡಲ್ಲ, 2 ಕೊಂಬೈತಾ ಸರಿಯಾದನು ನಾವು ನೋಡಿದ್ವಿ ಪ್ರೇಮ್ ಏನು ಅಂತ. ದರ್ಶನ್ ಅವರ ಈ ಮಾತು ಪ್ರೇಮ್ ಅವರಿಗೆ ಬೇಸರ ತರಿಸಿತ್ತು. ಹೀಗಾಗಿ ಮರುದಿನ ಪ್ರೇಮ್ ಅವರು ಮಾಧ್ಯಮವನ್ನುದ್ದೇಶಿಸಿ ಮಾತನಾಡಿದ್ರು. ದರ್ಶನ್ ಅವರು ಒಳ್ಳೆಯವರೇ, ಏಕೆ ಈ ಥರ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ನನಗೆ ತುಂಬಾ ನೋವಾಗಿದೆ. ಕಾರ್ಯ ಮಾಡುವಾಗ ನಾನು ದೊಡ್ಡ ಪುಡಂಗೂ ಅಲ್ಲ, ಹಾಗೆ ಹೀಗೆ ಹೇಳಿದರು. ಆದರೆ ಮಾಧ್ಯಮದವರು ಈ ಮಾತಿಗೆ ಉಪ್ಪು ಖಾರ ಬೆರೆಸಿ ಇನ್ನೇನೋ ಹೇಳಿದರು. ಸೊ ಪುಡಂಗು ಇದು ಅಂತಂದ್ರೆ ನಂಗೆ ಹರ್ಟ್ ಆಯಿತು. ಅದ್ರ ಬಗ್ಗೆ ನಾನು ಅವ್ರು ಪುಡಂಗು ಅನ್ನೋ ಮಾತನ್ನ ಪ್ರೇಮ ಪುಡಂಗು ನಾನು ಅಂತ ನಿಮಗೆ ಲೇಟ್ ಆಗಿರ್ಬೋದು. ಅದನ್ನೇ ನನಗೆಲ್ಲ ಹರ್ಟ್ ಆಯ್ತು ಅಂತ ನಿಂದೆ. ಯಾರೇ ಆಗಲಿ, ಈಗ ನಿರ್ದೇಶಕರು ಅಂತ ಬಂದಾಗ ಪ್ರೇಮು ಇಂಕ್ಲೂಡ್ ಆಗ್ತಾರೆ, ಇಂಕ್ಲೂಡ್ ಆಗ್ತಾರೆ ಅಲ್ವಾ. ಇದಾದ ಬಳಿಕ ಪ್ರೇಮ್ ಪತ್ನಿ ರಕ್ಷಿತಾ ಅವರು ಕೂಡ ಬೇಸರಗೊಂಡ್ರು. ದರ್ಶನ್ ಮತ್ತು ರಕ್ಷಿತಾ ಉತ್ತಮ ಸ್ನೇಹಿತರು. ಹೀಗಿದ್ರು ದರ್ಶನ್ ಪ್ರೇಮ್ ಬಗ್ಗೆ ಏಕೆ ಹೀಗೆ ಹೇಳ್ದ ಅಂತಾನು ನೊಂದ್ಕೊಂಡ್ರು. ಇದಕ್ಕೆ ಮಾಧ್ಯಮದವರು ಬಣ್ಣ ಹಚ್ಚಿ ಕೋಪ, ಮನಸ್ತಾಪ, ಟಕ್ಕರ್ ಎಂದು ಸಂಬೋಧಿಸಿದ್ರು. ಇವತ್ತು ನಾನು ನನ್ನ ಮೇಡಮ್ ಹತ್ರ ಮಾತಾಡ್ಬೇಕಾದ್ರೆ ದರ್ಶನ್ ಯಾವತ್ತೂ ಮಾತಾಡೋಲ್ಲ, ಅದು ಬೇಸಿಗೆ ನಿಮ್ ಬಗ್ಗೆ ಮಾತಾಡೋಲ್ಲ. ದರ್ಶನ್ ಯಾಕೆ ಹಂಗೆ ಮಾತಾಡೋದು, ನನಗೆ ಬೇಜಾರಾಗೋಯ್ತು ಅನ್ನೋ ಲೆವೆಲ್ಗೆ ಇದು ಮಾಡೋದು. ಬಟ್ ಆದ್ರೂ ಸೊ ಇವಾಗಲೂ ಅವ್ರ ಫೀಲ್ ಮೇಲ್ಗಡೆ ಇವಾಗಲೂ ಪಾಪ ಅದನ್ನೇ ಕೇಳ್ತಿದ್ರು, ಯಾವತ್ತೂ ಯಾರ ಬಗ್ಗೆ ಮಾತಾಡೋಲ್ಲ ಅವ್ರು ಯಾಕೆ ಹಿಂಗೆ ಇದು ಅಂದ್ಬಿಟ್ಟು. ಸೊ ಅಷ್ಟು ಅವರನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ನನ್ನ ಫ್ಯಾಮಿಲಿಯಿಂದ ಅವ್ರು ಇದು ಮಾಡ್ತೀವಿ. ಬಟ್ ನನ್ನ ಬಗ್ಗೆ ಹೆಂಗೆ ಮಾತಾಡಿದ್ರು ನನಗೆ. ಆದರೆ ಇದೀಗ ಎಲ್ಲ ಗೊಂದಲಗಳಿಗೆ ಸ್ವತಃ ರಕ್ಷಿತಾ ಅವರೇ ತೆರೆ ಎಳೆದಿದ್ದಾರೆ. ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಜೊತೆಗಿರುವ ಚಿತ್ರವೊಂದನ್ನು ಶೇರ್ ಮಾಡಿ, ಕೆಲವು ಸಂಬಂಧಗಳು ಜೀವನ ಪರ್ಯಂತ ಇರುತ್ತೆ, ನನಗೆ ಗೊತ್ತಿದೆ ನೀನು ನನ್ನ ಜೊತೆ ಇರುತ್ತೀಯೇ ಎಂದು, ನನ್ನ ಜೀವನದಲ್ಲಿರುವುದಕ್ಕೆ ಧನ್ಯವಾದ ಎಂದು ಇಂಗ್ಲಿಷ್ನಲ್ಲಿ ಕ್ಯಾಪ್ಷನ್ ಬರೆದಿದ್ದಾರೆ. ಈ ಮೂಲಕ ನಮ್ಮ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ, ನಾವು ಉತ್ತಮ ಸ್ನೇಹಿತರು ಎಂದು ರಕ್ಷಿತಾ ಹೇಳಿದ್ದಾರೆ. ನಮಸ್ಕಾರ. ಒಂದ್ ಕಡೆ ಗಂಡ, ಒಂದ್ ಕಡೆ ತುಂಬಾ ಕ್ಲೋಸ್ ಫ್ರೆಂಡ್, ಓಕೆ. ಬಟ್ ಒಂದ್ ಕಡೆ ಇಬ್ಬರು ಹರ್ಟ್ ಆಗಿದ್ದೇನೋ, ಪ್ರೇಮ್ನ ಪುಡಂಗು ಮತ್ತೆ ಏನೋ ವರ್ಡ್ ಸೊ ಅಂತಂದ್ರು ಅಂದ್ಬಿಟ್ಟು ಅದೊಂದು ಇಷ್ಟೇ. ಅದು ಬಿಟ್ಟರೆ ನನಗೆ ಹರ್ಟ್ ಆಗಿಬಿಟ್ರೆ ಬೇರೆ ಯಾವುದು ಇಷ್ಟೇ ಇಲ್ಲ. ಆಮೇಲೆ ಇದೇನು ಟ್ರ್ಯಾಕ್ ಮಾಡೋದು, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.